जननी भ्रामरी देवी शुभकरणी जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे जग जननी भ्रामरी देवी शुभकरणी जग जननी भ्रामरी देवी शुभकरणी ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ಜಗತ್ತಿಗೆ ಆಧ್ಯಾತ್ಮದ ಬೊಲ್ಪುನು ಕೊರ್ತಿನ ದೇಶ ನಮ್ಮ ಭಾರತ. ಐಟ್ಲ ಲೋಕದ ಕಣ್ಣು ತುಳುವ ಮಣ್ಣು ಪಂಡ ಅವು ದೈವ ದೇವೆರೆ ನಾಗ ಬೆರ್ಮೆರೆ ಕಲೆ ಕಾರ್ಮಿಕದ ತಲ. ಈ ನೆಲಟ್ಟೆ ಒಂಜಿ ವಿಶೇಷವಾದ ಶಕ್ತಿ ಉಂಡು. ತುಳುನಾಡೋರ್ ಬಡಿ ದೈವಸ್ಥಾನ ದೇವಸ್ಥಾನ ನಾಗ ಬನಕುಲು ಐಕ್ ಸಾಕ್ಷ್ಯಾದ್ ಈ ನಿಕ್ಲ ಕಾರ್ಮಿಕೊಡು ಮೆರೆ ಉಂದುಂಡು. ತುಳುವೆರು ಈ ಕ್ಷೇತ್ರಲಿಗೆ ಕಾಲ ಕಾಲಗು ಬೋಡು ಬೋಡಾಪಿನ ಮಾತ ವ್ಯವಸ್ಥೆಲೆನು ದೈವ ದೇವೆರ್ನ ಅನುಗ್ರಹೋಡು ಮಲ್ತೊಂದೇ ಉಲ್ಲೆರು. ಅಂಚಾದು ದೇವಸ್ಥಾನಲೆಡು ಬೊಳ್ಳಿ ಬಂಗಾರದ ಪಲ್ಲೆಂಕಿ ಅಟ್ಟೆ ಪ್ರಭಾವಳಿ ಕೊಡಿಮರ ಇಂಚ ಮಾತಾ ಸೇವೆಲು ನಡತೊಂದೇ ಉಂಡು. ಇಂಚಿತ್ತಿನ ಒಂಜಿ ಕೆಲಸ ಇಂಚಪ್ಪ ಬೆಳ್ಮಂಡ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನೋಡು ನಡತಳು. ಈ ದೇವಸ್ಥಾನದ ಕೊಡಿಮರನು ಬೊಳ್ಳಿಡು ಮುಚ್ಚಾದು ಶ್ರೀಮಾತಾ ನಂದಳಿಕೆ ನಾಗಂದೊಟ್ಟು ಕುಟುಂಬದ ಕುಲು ಅಪ್ಪೆಗೆ ವಿಶೇಷವಾದ ಸೇವೆನು ಕೊರಿಯರು. ಪರ್ವತ್ ಶೆಟ್ರನ ಮುತಾಲಿಕೆಡು ಕೈತಲ್ ಕೈತಲ್ 100 ಕಿಲ ಬೊಳ್ಳಿಡು ಕೊಡಿಮರಕ್ಕೆ ಬೊಳ್ಳಿ ಮುಚ್ಚಾದು ಇಂಚಪ್ಪ ಪಂಡ ಮೊರಣಿ ಅಕ್ಟೋಬರ್ 5 ತಾರೀಕದಾನಿ ಐತಾರ ಅಪ್ಪೆಗೆ ಅರ್ಪಣೆ ಮಲ್ತೇರು. ಅಂಚಾದು ದೇವರಿಗೆ ಕಲಶಾರಾಧನೆ ಅಧಿವಾಸ ಹೋಮ ಚಂಡಿಕಾಯಾಗ ಮಹಾಪೂಜೆ ಅಂಚನೆ ಅನ್ನ ಸಂತರ್ಪಣೆ ನಡೆತನು. ಕಾರ್ಣಿಕದ ಕ್ಷೇತ್ರಲೆಡು ಒಂಜಾಯಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬೊಳ್ಳಿದ ಕೊಡಿಮರತ ಕೊಡಿಕು ಪೋದು ಕಲಶ ನೀರು ಮೈಪುನಲ ಒಂಜಿ ಸವಾಲಾದಿತ್ತನು. ದೇವಲ್ಯದ ಉಲೈಡೆ ಕೊಡಿಮರತ ಕೈತಳ್ಡೆ ಅಟ್ಟೊಲಿಗೆನು ಕಟ್ಟದು ಕೈಟ್ ಕಲಶ ಅಂಚನೆ ಬೆತೆ ಬೆತೆ ಸೊತ್ತುಲೇನು ಪತ್ತೊಂದು ಆತೆತ್ತರಗೆ ಪೋವರೆ ಆತು ಸುಲಭೈಜಿ. ಅಂಚಾದು ಮಲ್ಲ ಒಂಜಿ ಕ್ರೇನನು ಕನಪಾದು ಐತ ಬಕೆಟಿಡು ಬಟನ ಕುಲು ಕುಲುದು ಕೊಡಿಮರತ ಕೊಡಿಕ್ ಕಲಶ ಮೈತೆರು. ಒಂದೊಂಜಿ ವಿಶೇಷವಾಯಿನ ದೃಶ್ಯ ಆದಿತ್ತನು. ಏರಿಕೆದ ಜಾಗಡುಪ್ಪುನ ಈ ದೇವಲ್ಯದ ತಿರ್ತಿಡು ಕ್ರೇನ್ಗೆ ಸರಿಕಟ್ಟು ಉಂತರಲ ವ್ಯವಸ್ಥೆ ಎತ್ತಿಜಿ ಆಂಡಲ ಬಾರಿ ಪುರ್ಲುಡು ಆ ವ್ಯವಸ್ಥೆಲೇನು ಪೂರ ಮಲ್ತದು ಆತಿ ಎತ್ತರಗೂ ಪೋದು ಮುಟ್ಟು ಲೆಕ್ಕ ಮಲ್ದಿನ ವ್ಯವಸ್ಥೆ ಅದ್ಭುತವಾದಿತ್ತನು. ಸಾರ ಕಟ್ಲೆ ಜನಕುಲು ಐಕ್ ಸಾಕ್ಷಿಯಾಯರು. ರಾಜಕೀಯ ನಾಯಕರು ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ಸಾಧಕರ್ನಕುಲು ಉದ್ಯಮಿಲು ಬಂಧುಲು ಇಷ್ಟೇರು ಭಕ್ತರು ಮಾತೆರ್ಲ ಈ ಒಂಜಿ ವಿಶೇಷವಾದ ಲೇಸಿಡು ಪಾಲುದೆ ತೊಂಡಿರು. ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ಅಂಬುಜಾಕ್ಷಿ ನಿನ್ನ ಹೊಗಳಲು ನಾಲಿಗೆ ಸಾಲದೆ ಅಂಬುಜಾಕ್ಷಿ ನಿನ್ನ ಹೊಗಳಲು ನಾಲಿಗೆ ಸಾಲದೆ ಕರುಣದಿಯನ್ನ ಸಲಹು ಮಾತೆ ಕರುಣದಿಯನ್ನ ಸಲಹು ಮಾತೆ ಭಾಗ್ಯವ ನೀಡೋ ಪರಮೇಶ್ವರಿಯೇ ಭಾಗ್ಯವ ನೀಡೋ ಪರಮೇಶ್ವರಿಯೇ ಅನುದಿನ ನೆನೆವಂತೆ ವರ ಕೊಡುತ್ತಾಯೇ ಅನುದಿನ ನೆನೆವಂತೆ ವರ ಕೊಡುತ್ತಾಯೇ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ
ಅಖಿಲ ಜಗವ ಪೊರೆವ ಸರ್ವರಕ್ಷಕಿಯೇ ದುಗುಡವ ಕಳೆದು ಶುಭವನು ಈಯೇ. ಅಖಿಲ ಜಗವ ಪೊರೆವ ಸರ್ವರಕ್ಷಕಿಯೇ ದುಗುಡವ ಕಳೆದು ಶುಭವನು ಈಯೇ. ಚರಣ ಕೆರಗಿ ನಾ ಬೇಡುವೆ ನೀ ಕಾಯೆ, ಚರಣ ಕೆರಗಿ ನಾನು ಬೇಡುವೆ ನೀ ಕಾಯೆ. ತಾಯೇ ಕಾಯೇ, ತಾಯೇ ಚರಣ ಕೆರಗಿ ನಾನು ಬೇಡುವೆ ನೀ ಕಾಯೆ. ಅನುದಿನ ನೆನೆವಂತೆ ವರ ಕೊಡುತ್ತಾಯೇ, ಅನುದಿನ ನೆನೆವಂತೆ ವರ ಕೊಡುತ್ತಾಯೇ. ನಿನ್ನ ಸ್ಮರಣೆ ಸಾಲದೆ ದುರ್ಗೆ, ನಿನ್ನ ಸ್ಮರಣೆ ಸಾಲದೆ, ನಿನ್ನ ಸ್ಮರಣೆ ಸಾಲದೆ ದುರ್ಗೆ, ನಿನ್ನ ಸ್ಮರಣೆ ಸಾಲದೆ. ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು, ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು, ನಿನ್ನ ಸ್ಮರಣೆ ಸಾಲದೆ ದುರ್ಗೆ, ನಿನ್ನ ಸ್ಮರಣೆ ಸಾಲದೆ, ನಿನ್ನ ಸ್ಮರಣೆ ಸಾಲದೆ ದುರ್ಗೆ, ನಿನ್ನ ಸ್ಮರಣೆ ಸಾಲದೆ, ನಿನ್ನ ಸ್ಮರಣೆ ಸಾಲದೆ, ನಿನ್ನ ಸ್ಮರಣೆ. ಈ ಬೊಳ್ಳಿದ ಕೊಡಿಮರತ ಸೇವೆದ ಬಗೆಟ್ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾಯನ ವೇದಮೂರ್ತಿ ಶ್ರೀ BK ವಿಘ್ನೇಶ್ ಭಟ್ರು ಮಾಹಿತಿ ಕೊರಿಯರು. ಸಚ್ಚರ್ಮಗಡ್ಗೋ ಕರೆಯೋರ್ಗದಾನಂ ತ್ರಿಶೂಲ ಸಂತಾಡದಾನವೇಂದ್ರ ಗೃಹೀತ ತುಂಡಾಗ್ರ ಲಸತ್ಕರಾಗ್ರ ದುರ್ಗಾಂ ನಮಾಮಿ ಈಪ್ಸಿತ ಕಾಮಧೇನು ಎಂಬಂತಹ ದೇವಿಯ ನಮ್ಮದು ಕ್ಷೇತ್ರದ್ದು ಮಹಾಮಹಿಷಮರ್ದನೆಯ ಧ್ಯಾನದಲ್ಲಿದ್ದ ಹಾಗೆ ಈಪ್ಸಿತ ಕಾಮಧೇನು ಮನಸ್ಸಿನಲ್ಲಿ ನಾವು ಬೇಡಿದನ್ನು ಕೊಡುವಂತೆ ಎಂ ಚಿಂತೆಯದೋ ಕಾಮಂ ತಂ ಪ್ರಾಪ್ನೋದು ಲೀಲೆಯ ಅಂತ ಏನೋ ಒಂದು ದೇವತಾನುಗ್ರಹದಿಂದ ನಾಗನೊಟ್ಟು ಕುಟುಂಬಸ್ಥರ ಸಹಕಾರದಿಂದ ದೊಡ್ಡ ಸೇವೆಯನ್ನು ಮಾಡಿಸಿದ್ದಾರೆ. ಆ ರಚನೆಯ ಧ್ವಜಸ್ತಂಭ ನಿನ್ನೆ ದಿವಸ ವಾಸ್ತು ಪ್ರಕ್ರಿಯೆ, ಅಧಿವಾಸಾದಿ ಪ್ರಕ್ರಿಯೆ, ರಾಕ್ಷೋಗ್ನ ಸೂಕ್ತಿಯಾಗ, ಭೂವರಾಹ ಯಾಗ ಎಲ್ಲ ಆಗಿದೆ. ಇವತ್ತಿನ ದಿವಸದಲ್ಲಿ ಬೆಳಗಿನ ಕಾಲದಿಂದ ಆ ದೇವತಾ ಸನ್ನಿಧಾನದಲ್ಲಿ 48 ಕಲಶಾರಾಧನೆ, ಪಂಚವಿಂಶತಿ ದ್ರವ್ಯ ಕಲಶದಹಿತ, ಹಾಗೆಯೇ ಸರ್ವಪ್ರಾಯಸ್ವರೂಪವಾಗಿ ಚಂಡಿಕಾಯಾಗ, ಇಲ್ಲಿ 3 ಕಾಯದ ಗಣಯಾಗ ಮತ್ತು ಇಲ್ಲಿ ಧ್ವಜಸ್ತಂಭಕ್ಕೆ ಪಂಚವಿಂಶತಿ ಕಲಶಾರಾಧನೆ, ಒಳಗೆ ಬಿಂಬಶುದ್ಧಿ ಪರಸ್ಪರ ಬಿಂಬೋಪಾದಿ ಕಲಾ ಸಾನ್ನಿಧ್ಯ ಪ್ರಾಪ್ತ್ಯರ್ಥಂ ಕಲಾಚೇತನ ವೃದ್ಧ್ಯರ್ಥಂ ಪೂರ್ಣಕಲಾ ಪ್ರಾಪ್ತಿಗೋಸ್ಕರವಾಗಿ 48 25 ದ್ರವ್ಯ ಕಲಶರಹಿತ 48 ಕಲಶಾರಾಧನೆ, ಕಲಶಾಭಿಷೇಕ, ಪ್ರಸನ್ನ ಪೂಜೆ ಎಲ್ಲ ಮಾಡಿದ್ದೇವೆ. ಸತ್ಕರ್ಮದ್ದು ಸತ್ಫಲ ಪ್ರಾಪ್ತಿಗೋಸ್ಕರವಾಗಿ ಉತ್ತಮ ಕಲ್ಪದಲ್ಲಿ ಅನ್ನದಾನ ಕೂಡ ಆಗಿದೆ. ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಕ್ಷೇಮ ಆಗಬೇಕು, ಶ್ರೇಯಸ್ಸಾಗಬೇಕು. ಯಾಕೆಂದರೆ ಕರ್ಮಾಂಗದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಕೃತಕಾರದ ಕಾರ್ಯಶಿ ಅಂತ, ಮಾಡಿದವ ಮಾಡಿಸುವ ಅದರಲ್ಲಿ ಭಾಗಿಯಾದವರು, ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು ಅಂತ, ಎಲ್ರಿಗೂ ಶ್ರೇಯಸ್ಸಾಗ್ತದಂತೆ ಅಂತ ಒಂದು ಯಾದೇವಿ ಸರ್ವಭೂತೇಶು ಮಾತೃರೂಪಣಂತ ಇಡೀ ಜಗತ್ತಿಗೆ ಮಾತೃ ಸ್ವರೂಪಂತೆ. ಸರ್ವಬಾಧಾ ವಿನಿರ್ಮುಕ್ತೋ ಧನಧಾನ ಸುತಾನುತಃ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತನ ಸಂಶಯ ಅಂತ. ಯಾರು ದೇವರನ್ನು ಆರಾಧನೆ ಮಾಡ್ತಾರೆ, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ, ಅಮ್ಮ ನೀನೇ ಶರಣೊಂದು ಶರಣಾರವಿಂದ ಬಂದವರನ್ನು ಯಾರನ್ನು ಬಿಟ್ಟಾಕಲಿಲ್ಲ. ಅವರೆಲ್ಲ ಬಾಧೆಯಿಂದ ಬಂಧ ಮುಕ್ತಿಗೊಳಿಸಿ ಧನಧಾನ್ಯ ಸುಧಾನಿತಃ ಧನಕನಕ ಧಾನ್ಯ ಸಂತಾನ ಫಲವನ್ನು ಕೊಡ್ತಾರಂತೆ. ಮನುಷ್ಯೋ ಮತ್ ಪ್ರಸಾದೇನ, ಯಾರು ಆರಾಧನೆ ಮಾಡ್ತಾರೆ ಭವಿಷ್ಯತಿನ ಸಂಶಯ, ನಮಗೆ ನಿರಂತರ ಸಂರಕ್ಷಣೆ ಮಾಡ್ತಾಳಂತೆ.
ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ದೇವತಾನುಗ್ರಹದಿಂದ ಒಂದು ದೇವತಾ ಕಾರ್ಯ ಯಾವುದೇ ವಿಘ್ನ ಬರದೆ ನಿರ್ವಿಘ್ನವಾಗಿ ಅಮ್ಮ ನಡೆಸಿಕೊಟ್ಟಿದ್ದಾಳೆ. ಎಲ್ರಿಗೂ ಶ್ರೇಯಸ್ಸಾಗಬೇಕು. ಭವಿಷ್ಯತ್ತಿನಲ್ಲಿ ಇನ್ನಷ್ಟು ಈ ರೀತಿ ಸೇವೆ ಆಗುವಂತಹ ಸೌಭಾಗ್ಯವನ್ನು, ಅದಕ್ಕೆ ಬೇಕಂತಹ ಯೋಗವಾಗ್ಯ ಅನುಕೂಲಾವಕಾಶವನ್ನು ಭಕ್ತವೃಂದಕ್ಕೆ ಕೊಡಬೇಕು. ಎಲ್ರಿಗೂ ಶ್ರೇಯಸ್ಸಾಗಿ ಈ ಗ್ರಾಮಕ್ಕೆ, ದೇಶಕ್ಕೆ ಬರ್ತಕ್ಕಂಥ ಸಮಸ್ತ ಕಂಟಕಾದೋಷ ನಿವೃತ್ತಿ ಮಾಡಿ ಸಂಪೂರ್ಣ ದುರ್ಗಾನುಗ್ರಹ ಪ್ರಾಪ್ತಿಯಾಗಿ ಅನುಗ್ರಹ ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ, ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಕರಗಳೆರಡು ಜೋಡಿಸುತ್ತಲಿ ಶಿರವ ಬಾಗಿ ನಮಿಪೆವಮ್ಮ, ಕರಗಳೆರಡು ಜೋಡಿಸುತ್ತಲಿ ಶಿರವ ಬಾಗಿ ನಮಿಪೆವಮ್ಮ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ, ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಅಖಿಲ ಜಗದ ಮಾತೆ ನೀನು, ನಿಖಿಲ ಜಗಕ್ಕೆ ಸುಖವ ನೀವೇ. ಅಖಿಲ ಜಗದ ಮಾತೆ ನೀನು, ನಿಖಿಲ ಜಗಕ್ಕೆ ಸುಖವ ನೀವೇ. ಸಕಲ ದುರಿತ ದೂರ ಮಾಡಿ ಹರಸಿ ಕಾಯು ಕರುಣೆಯಿಂದ, ಸಕಲ ದುರಿತ ದೂರ ಮಾಡಿ ಹರಸಿ ಕಾಯು ಕರುಣೆಯಿಂದ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ, ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಸುರರ ಮೊರೆಯ ಕೇಳಿ ನೀನು ಅರುಣ ರಕ್ಕಸನನ್ನು ತರಿದು, ಸುರರ ಮೊರೆಯ ಕೇಳಿ ನೀನು ಅರುಣ ರಕ್ಕಸನನ್ನು ತರಿದು, ಧರೆಯ ಭಾರ ಬಿಳಿಸಿ ಜನರ, ಧರೆಯ ಭಾರ ಬಿಳಿಸಿ ಜನರ ಕರುಣದಿಂದ ಕಾದೆ ಮಾತೆ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ, ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ನಿಷ್ಠೆಯಿಂದ ಭಜಿಪ ಜನರ ಕಷ್ಟಗಳನ್ನು ಕಳೆದು ಕಾದು, ನಿಷ್ಠೆಯಿಂದ ಭಜಿಪ ಜನರ ಕಷ್ಟಗಳನ್ನು ಕಳೆದು ಕಾದು, ಇಷ್ಟವನ್ನು ಈಡೇರಿಸುವ ಇಷ್ಟ ದೈವ ತ್ರಿಲೋಕ ಜನನಿ, ಇಷ್ಟವನ್ನು ಈಡೇರಿಸುವ ಇಷ್ಟ ದೈವ ತ್ರಿಲೋಕ ಜನನಿ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ, ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಕರಗಳೆರಡು ಜೋಡಿಸುತ್ತಲಿ ಶಿರವ ಬಾಗಿ ನಮಿಪೆವಮ್ಮ, ಕರಗಳೆರಡು ಜೋಡಿಸುತ್ತಲಿ ಶಿರವ ಬಾಗಿ ನಮಿಪೆವಮ್ಮ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ, ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಕರಗ
ಭಾಗ್ಯದಾಯಿನಿಯೇ ಕುರ್ಲುದ ಕೊಡಿಮರತ್ತ ಬೊಳ್ಳಿದ ಬೇಲೇನು ಮಲ್ದಿನ ಶಿಲ್ಪಿಲು ಅರ್ನ ಕೆಲಸದ ಬಗೆಟ್ पंडेर मैं कन्याकुमारी से इधर आया हूँ। माँ का आशीर्वाद है, हमको एक जरिए काम करने का माँ ने हमको एक अच्छा मौका दिया। माँ का आशीर्वाद से बने हैं। कितना दिन लगा है? हमारा ज़्यादा करके 1 महीना का ही काम हमारा। इसमें पूरा 100 किलो का उनका ये था। हमारा साथ इधर 5-6 आदमी ज़्यादा अच्छा माँ का आशीर्वाद है। थैंक यू। ಭ್ರಮರಾಂಬೆ ನೀನು ಭುವಿಗಿಳಿದೇನು, ಭ್ರಮರಾಂಬೆ ನೀನು ಭುವಿಗಿಳಿದೇನು, ಭವಭೀತಿ ಭ್ರಮೆ ನೀಗಲು, ಭವಭೀತಿ ಭ್ರಮೆ ನೀಗಲು. ಭ್ರಮರಾಂಬೆ ನೀನು ಭುವಿಗಿಳಿದೇನು, ಭವಭೀತಿ ಭ್ರಮೆ ನೀಗಲು, ಭವಭೀತಿ ಭ್ರಮೆ ನೀಗಲು. ನಂದಿನಿ ಸುತೆಯಾಗಿ ಧರೆಗಿಳಿದು ಬಂದೆ, ಆನಂದ ರೂಪದಿ ಕಟಿಲಲಿ ನಿಲ್ದೆ. ನಂದಿನಿ ಸುತೆಯಾಗಿ ಧರೆಗಿಳಿದು ಬಂದೆ, ಆನಂದ ರೂಪದಿ ಕಟಿಲಲಿ ನಿಲ್ದೆ. ಮೋಹಾಂಧ ಅಸುರ ಅರುಣನ ಕೊಂದೆ, ಮೋಹಾಂಧ ಅಸುರ ಅರುಣನ ಕೊಂದೆ. ವರದೆ ಅಭಯ ಕರುಣೆ ಸದಯ ಕಟಿಲೇಶ್ವರಿ, ಭ್ರಮರಾಂಬೆ ನೀನು ಭುವಿಗಿಳಿರೇನು, ಭ್ರಮರಾಂಬೆ ನೀನು ಭುವಿಗಿಳಿರೇನು, ಭವಭೀತಿ ಭ್ರಮೆ ನೀಗಲು, ಭವಭೀತಿ ಭ್ರಮೆ ನೀಗಲು. ತ್ರಿಭುವನ ಮೋಹಿನಿ ದುರ್ಗಾ ಭವಾನಿ, ಅಭವನ ರಾಣಿ ಆಶ್ರಿತ ಜನನಿ. ತ್ರಿಭುವನ ಮೋಹಿನಿ ದುರ್ಗಾ ಭವಾನಿ, ಅಭವನ ರಾಣಿ ಆಶ್ರಿತ ಜನನಿ. ಸಜ್ಜನ ರಕ್ಷಣಿ ದುರ್ಜನ ದಮನಿ, ಸಜ್ಜನ ರಕ್ಷಣಿ ದುರ್ಜನ ದಮನಿ. ವಿಮಲ ಚರಿತೆ ಭುವನ ಮಾತೆ ಕಟಿಲೇಶ್ವರಿ, ಭ್ರಮರಾಂಬೆ ನೀನು ಭುವಿಗಿಳಿರೇನು, ಭ್ರಮರಾಂಬೆ ನೀನು ಭುವಿಗಿಳಿರೇನು, ಭವಭೀತಿ ಭ್ರಮೆ ನೀಗಲು, ಭವಭೀತಿ ಭ್ರಮೆ ನೀಗಲು. ಭ್ರಮರಾಂಬೆ ನೀನು ಭುವಿಗಿಳಿರೇನು, ಭ್ರಮರಾಂಬೆ ನೀನು ಭುವಿಗಿಳಿರೇನು, ಭವಭೀತಿ ಭ್ರಮೆ ನೀಗಲು, ಭವಭೀತಿ ಭ್ರಮೆ ನೀಗಲು. ದೊಡ್ಡ ಶಕ್ತಿ ಕೇಂದ್ರ ನಮ್ಮ ಧಾರ್ಮಿಕ ಕ್ಷೇತ್ರಗಳು. ಧಾರ್ಮಿಕ ಕ್ಷೇತ್ರ ಒಳಗೊಂಡಂಥ ಈ ಬೆಳ್ಮಾನ್ಯ ದುರ್ಗಾ ಪರಮೇಶ್ವರಿ ಕೂಡ ಭಾಳಷ್ಟು ಇತಿಹಾಸ ಪೂರ್ಣವಾದದ್ದು. ಇವತ್ತು ಆ ಒಂದು ಕೊಡಿಮರ ಅಂತೇಳಿದರೆ ನಮ್ಮ ಕರಾವಳಿ ಭಾಗದಲ್ಲಿ ಪ್ರತಿಯೊಂದು
ಆಗಮಶಾಸ್ತ್ರದಲ್ಲಿರುವಂಥ ದೇವಸ್ಥಾನಗಳಲ್ಲಿ ಒಂದು ಕೊಡಿ ಮರದ ಮೂಲಕ ಆ ದೇವಸ್ಥಾನ ಪ್ರತಿಷ್ಠೆ ಆಗ್ತದೆ. ಯಾವುದೇ ಸಂದರ್ಭದಲ್ಲಿ ಉತ್ಸವ ಸಂದರ್ಭದಲ್ಲಿ ಕೊಡಿ ಮರ ಇರುವಂಥ ಒಂದು ಇತಿಹಾಸ ನಮ್ಮ ಕರಾವಳಿ ಭಾಗದಲ್ಲಿ. ಅದರಿಂದಾಗಿ ದೇವಸ್ಥಾನದ ದೇವಿಗೆ ಯಾವ ರೀತಿ ಮಹತ್ವವನ್ನು ಕೊಡ್ತೇವೆ, ಬಹುಶಃ ಅದೇ ರೀತಿ ಕೊಡಿಮರಕ್ಕೂ ಕೂಡ ಭಾಳ ಒಂದು ಇತಿಹಾಸ ಇದೆ. ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭವಾಗುವ ಸಂದರ್ಭದಲ್ಲಿ ಕೊಡಿಮರದಲ್ಲಿ ಧ್ವಜಾರೋಹಣದ ಮೂಲಕ ನಾವು ಊರಿಗೆ ಒಂದು ಸೂಚನೆ ಕೊಡುವಂಥದ್ದು ಭಾಳ ಇತಿಹಾಸವನ್ನು ನಂಬಿಕೊಂಡು ಬಂದ. ಇವತ್ತು ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೆಳ್ಮಾಡಿನ ಭಾಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ಪರ್ವತ ಶೆಟ್ಟಿ ಮತ್ತು ಅವರ ಕುಟುಂಬದವರು ಕೊಡಿಮರಕ್ಕೆ ಈ ಬೆಳ್ಳಿಯ ಕವಚ ಹಾಕುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಅವರ ಕುಟುಂಬಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಬಹುಶಃ ಧಾರ್ಮಿಕ ಕ್ಷೇತ್ರಗಳು ಇನ್ನಷ್ಟು ಬೆಳಗಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ನಮ್ಮ ದೊಡ್ಡ ಶಕ್ತಿ ಕೇಂದ್ರಗಳಾಗಿ ಇವತ್ತು ನಮ್ಮ ಎಲ್ಲ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಈ ಧಾರ್ಮಿಕ ಕ್ಷೇತ್ರಗಳು ಮಾಡೋದ್ರಿಂದಾಗಿ ಅವರ ಕುಟುಂಬಕ್ಕೆ ಕೂಡ ಒಳಿತಾಗಲಿ, ಬರುವಂಥ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥವನ್ನು ನೆರವೇರಿಸಲಿ, ಬರುವಂಥ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚೆಚ್ಚು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಹಲವು ಆಭರಣಗಳು ಜಲವು ಆಗಿ ಜಾಣತನದಿ, ಹಲವು ಆಭರಣಗಳು ಜಲವು ಆಗಿ ಜಾಣತನದಿ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಅಪ್ಪನ ಗುಟ್ಟು ಬಾಲಡ, ಬಾಲದ ಗುಟ್ಟು ಅಪ್ಪೆಡ ಪಂಡಿಲೆಕ್ಕ ಬೆಳ್ಮಂದ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬುಳ್ಳಿದ ಕೊಡಿಮರಟ್ಟಿ ಕುಡಲಾತ್ ಗಲ್ಕೊಂದುಂಡು. ಏರ್ನ ಕೈಟಿ ಏಪ ಎಂಚ ಸೇವೆನ ದೆತುನುಡು ಪನ್ಪಿನವು ಅವು ಅಪ್ಪನ ತೀರ್ಮಾನ ಅಂಚದು. ಈ ಸೇವೆನ ಕೊರ್ನ ಪರ್ವತ ಶೆಟ್ಟಿ ಬೊಕ್ಕ ಶ್ರೀ ಮಾತಾ ನಂದಳಿಕೆ ನಾಗಂದೊಟ್ಟು ಕುಟುಂಬದ ಕಲೆಗೆ ಅಂಚನೆ ನೆತ್ತ ದುಂಬು ಪಿರೌಡು ಬೆಂತಿನ ಕಲೆಗೆ ಅಂಚನೆ ಈ ಲೇಸಿಡು ಪಾಲು ದೆತೊಂದಿನ ಮಾತೆರೆಗ್ಲ ಅಪ್ಪನ ಅನುಗ್ರಹ ತಿಕ್ಕಡು ಪನ್ಪಿನವು ನಮ್ಮ ಪ್ರಾರ್ಥನೆ. ತನವು ಪೋಪುದೆಂದು ಪೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡೆವಂತೆ, ಪೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡೆವಂತೆ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀ